ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತಗಳು. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ 2016ರಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಉಜಿರೆಯಲ್ಲಿ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾವು. ನಾನು ಆಳ್ವಾಸಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿರುವಾಗ ಸಣ್ಣ ಮಟ್ಟಿಗೆ 2016ರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು. ಆ ಕಾಲದಲ್ಲಿ ನಮ್ಮ ಒಂದು ರೂರಲ್ ಏರಿಯಾದ ಮಕ್ಕಳಿಗೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗೋ ಮಕ್ಕಳಿಗೆ ಒಂದು ರಾಷ್ಟ್ರ ಮಟ್ಟದ ಪರೀಕ್ಷೆಗಳು ಬಂತು, ನೀಟ್ ಮತ್ತು JEE, CET. ಈ ನೀಟ್ ಮತ್ತು JEE ನಮ್ಮ ಒಂದು ಗ್ರಾಮೀಣ ಬೆಳ್ತಂಗಡಿ ಅಂತ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗಲಿ ಅಂತ ಹೇಳೋ ಉದ್ದೇಶಕ್ಕೆ ನಾವೆಲ್ಲ ಟೀಚರ್ಸೇ ಸೇರಿಕೊಂಡು ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಅದರ ಅಂಡರಲ್ಲಿ 2019 ನಂತರ ಕೋವಿಡ್ನಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಎಕ್ಸೆಲ್ PU ಕಾಲೇಜ್ ಅಂತೇಳಿ ನಮ್ಮ ಕರ್ನಾಟಕ PU ಬೋರ್ಡ್ನ ಪರ್ಮಿಷನ್ ತೆಕ್ಕೊಂಡು ಸ್ಟಾರ್ಟ್ ಮಾಡಿದಂಥ PU ಕಾಲೇಜ್. ಸೊ ಇದರದ್ದು ಅಂಥ ಕೋವಿಡ್ ಪರಿಸ್ಥಿತಿಯಲ್ಲಿ ಕೂಡ ನಾವು ನಮ್ಮ ಗ್ರಾಮೀಣ ಪ್ರದೇಶ ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಹಾಸ್ಟೆಲ್ ಕೂಡ ಇದೆ. ಹೊರಗಿನ ಮಕ್ಕಳಿಗೆ ಕೂಡ, ರಾಜ್ಯದ ಎಲ್ಲ ಜಿಲ್ಲೆಯ ಮಕ್ಕಳು ಕೂಡ ನಮ್ಮಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಾವೊಂದು ಕೋವಿಡ್ ಟೈಮಲ್ಲಿ ಕೂಡ ಕ್ಲಾಸ್ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಬಂತು. 2022 ಮೊನ್ನೆ ರಿಸಲ್ಟಲ್ಲಿ ಸ್ಟೇಟಿಗೆ ನಮ್ಮ ಸ್ಟೂಡೆಂಟ್ಸ್ 4th ಪ್ಲೇಸ್ ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 99.61% ಬಂದಿದೆ. ತಾಲೂಕಲ್ಲಿ ಜಿಲ್ಲೆಗೆ 2nd ಪ್ಲೇಸ್ ಬಂದಿದೆ. ತಾಲೂಕಲ್ಲಿ 1st ಪ್ಲೇಸ್, 2nd ಪ್ಲೇಸ್, 3rd ಪ್ಲೇಸ್ ಮೂರನ್ನು ಕೂಡ ನಮ್ಮ ಎಕ್ಸೆಲ್ PU ಕಾಲೇಜ್ ಪಡೆದಿರುವಂಥ ತುಂಬ ಹೆಮ್ಮೆಯ ವಿಚಾರ. ಅಷ್ಟು ಮಾತ್ರ ಅಲ್ಲ, ನಮ್ಮ ಒಂದು ನೀಟಲ್ಲಿರ್ಬೋದು, JEE ಇರ್ಬೋದು, CET ಇರ್ಬೋದು, ತುಂಬ ಮಕ್ಕಳಿಗೆ ಮೆಡಿಕಲಿಗೆ ನಾವು ಒಂದು ಫ್ರೀ ಸೀಟ್ ತೆಗೆಸಿಕೊಟ್ಟು ನಮ್ಮ ಒಂದು ಗ್ರಾಮೀಣ ಪ್ರದೇಶ ಅಷ್ಟು ಮಾತ್ರ ಅಲ್ಲ, ರಾಜ್ಯದ ನಾನಾ ಜಿಲ್ಲೆಯ ಮಕ್ಕಳಿಗೆ ಕೂಡ ನಾವು ಒಂದು ಅತ್ಯುತ್ತಮ ಒಂದು ಸಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿಕೆ ತಂದು ಖುಷಿ ಪಡ್ತಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ವಿಜ್ಞಾನದೊಟ್ಟಿಗೆ ಸಾಹಿತ್ಯ ಮತ್ತು ಕಲೆಯ ಬಗ್ಗೆ ಅಭಿರುಚಿ ಬರಬೇಕು. ಯಾಕಂದರೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಆದಮೇಲೆ ಅವನಿಗೆ ಒಂದು ದೇಶಾಭಿಮಾನ, ಸಾಹಿತ್ಯಾಭಿಮಾನ ಭಾರಿ ಮುಖ್ಯ. ಸ್ಪೆಷಲ್ ಆಗಿ ನಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಕಲ್ತ್ರೆ ತುಂಬ ಉತ್ತಮ ಅಂತ ಹೇಳೋ ಒಂದು ಉದ್ದೇಶವನ್ನು ಮನಗಟ್ಟು ನಾವು ಮತ್ತು ನಮ್ಮ ಪ್ರಿನ್ಸಿಪಲ್, ನಮ್ಮ ಸ್ಟಾಫ್ನವರೆಲ್ಲ ಸೇರಿ ಒಂದು ನಮ್ಮ ಎಕ್ಸೆಲ್ PU ಕಾಲೇಜ್ ವತಿಯಿಂದ 2 ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ದೇವೆ. ಸೊ ಇದು ಅತ್ಯುತ್ತಮ ಒಂದು 2 ಪ್ರೋಗ್ರಾಮ್ ಇರ್ತದೆ. 29 ತಾರೀಕಿಗೆ ಸ್ಯಾಟರ್ಡೆ, ಶನಿವಾರ 9ವರೆಗೆ ನಮ್ಮಲ್ಲಿ ಶೋಧ ಅಂತೇಳಿ ರಾಜ್ಯ ಮಟ್ಟದ ಸೈನ್ಸ್ ಫೆಸ್ಟ್ ಮಾಡ್ತಿದ್ದೇವೆ. ಇದರಲ್ಲಿ ಮೇಯ್ನ್ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸಬೇಕು. ಒಂದು ನೆಕ್ಸ್ಟ್ PUCಗೆ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಹೋಗೋ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಂತ ಹೇಳೋ ಉದ್ದೇಶಕ್ಕೆ ಹೈಸ್ಕೂಲ್ನ ಮಕ್ಕಳಿಗೆ, ರಾಜ್ಯದ ಎಲ್ಲ ಜಿಲ್ಲೆಯ ಮಕ್ಕಳಿಗೆ ಕೂಡ ನಮ್ಮಲ್ಲಿ ಬರ್ತಿದ್ದಾರೆ. ಸ್ಟೇಟ್ ಲೆವೆಲ್ ಸೈನ್ಸ್ ಫೆಸ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ 9ವರೆಗೆ ನಮ್ಮಲ್ಲಿ ಇನಾಗ್ರೇಷನ್ ಪ್ರೋಗ್ರಾಮ್ ಸ್ಟಾರ್ಟ್. ಶೋಧ 2022 ಅಂತೇಳಿ, ಎಕ್ಸೆಲ್ ಶೋಧ 2022 ಅಂತೇಳಿ ಬೆಳಿಗ್ಗೆ 9ವರೆಗೆ ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ, ಎಕ್ಸೆಲ್ PU ಕಾಲೇಜ್ ಗುರೈನ್ಕೆರೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ಪ್ರೋಗ್ರಾಮ್ಸ್ ಇನಾಗ್ರೇಷನ್ ಆಗಲಿಕ್ಕಿದೆ. ನಮ್ಮ ಡಾಕ್ಟರ್ ಮಂಜುನಾಥ ಭಂಡಾರಿ MLC ಕರ್ನಾಟಕ, ಅಷ್ಟು ಮಾತ್ರ ಅಲ್ಲ, ಚೇರ್ಮನ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವರು ಉದ್ಘಾಟಿಸಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಪ್ರೋಗ್ರಾಮಿಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಮಿಸ್ಟರ್ HS ವಿರೂಪಾಕ್ಷಪ್ಪ BEO ಬೆಳ್ತಂಗಡಿ ಇವರು ಬರಲಿಕ್ಕಿದ್ದಾರೆ. ಅಷ್ಟು ಮಾತ್ರ ಫಾದರ್ ವಿಜಯ್ ಲೋಬ ಇದ್ದಾರೆ, ಪ್ರಿನ್ಸಿಪಲ್ ಅನುಗ್ರಹ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಆಮೇಲೆ ಫಾದರ್ ಕ್ಲಿಫರ್ಡ್ ಸಿಮನ್ ಪಿಂಟೋ, ಹೆಡ್ ಮಾಸ್ಟರ್ ಹಾಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ. ಮೋಹನ್ ನಾಯಕ್, ಹೆಡ್ ಮಾಸ್ಟರ್ ಸೆಕ್ರೆಟ್ ಹಾರ್ಟ್ ಹೈಸ್ಕೂಲ್ ಮಡಂತ್ಯಾರ್. ಇಷ್ಟು ಮಂದಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬೆಳಿಗ್ಗೆ 9ವರೆಗೆ, 29 ಶನಿವಾರ. ಆಮೇಲೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅವತ್ತು ಡಾಕ್ಟರ್ ವೇಣುಗೋಪಾಲ ಶರ್ಮಾ ಅಂತೇಳಿ ವೆಲ್ ನೋನ್ ಡಾಕ್ಟರ್, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಗುರೈನ್ಕೆರೆ ಪ್ರಸಿದ್ಧ ಡಾಕ್ಟರ್ ಇದ್ದಾರೆ, ಇವರಿಗೆ ಸನ್ಮಾನ ಇದೆ. ಅದೇ ಥರ ಶ್ರೀನಿವಾಸ ಶೆಟ್ಟಿಗಾರ್ ಅಂತೇಳಿ ಇವರು ಒಂದು ಇಂಡಸ್ಟ್ರಿಯಲಿಸ್ಟ್, ಒಂದು 150 ಜನಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಸಣ್ಣ ಏಜಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದಂಥ ಶ್ರೀನಿವಾಸ ಶೆಟ್ಟಿಗಾರ್, ಬಾರ್ಕೂರ್, ಉಡುಪಿ, ಇವರಿಗೆ ಸನ್ಮಾನ ಇದೆ. ಅಷ್ಟು ಮಾತ್ರ ಅಲ್ಲ, ನನ್ನ ಸರ್ ಕೂಡ ಹರೀಶ್ ಶಾಸ್ತ್ರಿ ಅಂತೇಳಿ ಸೀನಿಯರ್ ಫಿಸಿಕ್ಸ್ ಲೆಕ್ಚರರ್ ಪುತ್ತೂರು, ಇವರಿಗೆ ಕೂಡ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅವರಿಗೆ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ನಾಯಕ ಅಂತೇಳಿ ಇವರು ನಾಟಿ ವೈದ್ಯರು, ಇವರಿಗೆ ಕೂಡ ಸನ್ಮಾನ ಇಟ್ಕೊಂಡಿದ್ದೇವೆ. ಇದು ಬೆಳಿಗ್ಗೆ ಪ್ರೋಗ್ರಾಮ್ 9ವರೆಗೆ. ಇದಾದಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಅರೇಂಜ್ ಮಾಡಿದ್ದೇವೆ. ಅರೌಂಡ್ 11 ವಿಧ ಸ್ಪರ್ಧೆಗಳಿದೆ. ಸೈನ್ಸ್ ಮಕ್ಕಳಿಗೆ ಮಾಡೆಲ್ ಕಾಂಪಿಟೇಷನ್ ಇದೆ, ಮತ್ತು ಸೈನ್ಸ್ ಕ್ವಿಜ್ ಇದೆ, ಚೆಸ್ ಕಾಂಪಿಟೇಷನ್ ಇದೆ. ಅದೇ ಥರ ಬೇರೆ ಬೇರೆ ಪ್ರೋಗ್ರಾಮ್, ಒಂದು 11 ಬಗೆಯ ವಿವಿಧ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ. ಅದಾದಮೇಲೆ ಸಂಜೆ 3ವರೆಗೆ ರಂಗೋಲಿ, ಆಮೇಲೆ ಫ್ಯಾನ್ಸಿ ಡ್ರೆಸ್, ಕನ್ನಡ ಪ್ರಬಂಧ, ಭಾಷಣ ಕನ್ನಡ, ಪೇಂಟಿಂಗ್, ಪೆನ್ಸಿಲ್ ಸ್ಕೆಚ್, ಎಸ್ಸೆ ಕಾಂಪಿಟೇಷನ್, ಸೈನ್ಸ್ ಮಾಡೆಲ್, ಸೈನ್ಸ್ ಕ್ವಿಜ್, ಈ ಟೋಟಲ್ ಆಗಿ ಒಂದು 11 ಪ್ರೋಗ್ರಾಮನ್ನು ನಾವು ನಮ್ಮ ಶೋಧ ಕಾರ್ಯಕ್ರಮದಲ್ಲಿ ಅರೇಂಜ್ ಮಾಡಿದ್ದೇವೆ. ಇದಾದಮೇಲೆ 3ವರೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇರ್ತದೆ. ಸೊ ಇದರಲ್ಲಿ ಮೇಯ್ನಾಗಿ ನಮ್ಮ ಗೆಸ್ಟ್ ಆಗಿ ನಮ್ಮ ಸಚಿವರಾದಂಥ S ಅಂಗಾರ ಇವರು ಭಾಗವಹಿಸಲಿದ್ದಾರೆ. ಅದೇ ಥರ ಚೀಫ್ ಗೆಸ್ಟ್ ಆಗಿ ನಮ್ಮಲ್ಲಿ ಜಯಣ್ಣ, ನಮ್ಮ ಮಂಗಳೂರು DDPU, ಡಾಕ್ಟರ್ KV ರಾವ್ ಅಂತೇಳಿ ನಮ್ಮ ಇಡೀ ಪಿಲಿಕುಲದ್ದು ಡೈರೆಕ್ಟರ್ ಅವರು,
ಡೈರೆಕ್ಟರ್ ಆಫ್ ರೀಜನಲ್ ಸೈನ್ಸ್ ಸೆಂಟರ್, ಸೈಂಟಿಸ್ಟ್ ಕೂಡ ಇವರು, ಸೈಂಟಿಸ್ಟ್ ಡಾಕ್ಟರ್ KV ರಾವ್ ಅಂತೇಳಿ. ಅದೇ ಥರ ಪ್ರೊಫೆಸರ್ ರಮೇಶ್ ಭಟ್ ಅಂತೇಳಿ, ಇವರು ಕೂಡ ಪ್ರಿನ್ಸಿಪಲ್ ಮಹಾವೀರ PU ಕಾಲೇಜ್ ಮೂಡಬಿದ್ರೆ, ಇವರು ಕೂಡ ಸೈಂಟಿಸ್ಟ್ ಇದ್ದಾರೆ. ಇದರೊಟ್ಟಿಗೆ ನಮ್ಮಲ್ಲಿ ಮಿಸ್ಟರ್ ಪದ್ಮರಾಜ್ ಸರ್ ಅಂತೇಳಿ ಹೆಡ್ ಮಾಸ್ಟರ್ SDM ಕನ್ನಡ ಮೀಡಿಯಂ ಹೈಸ್ಕೂಲ್ ಉಜಿರೆ, ಮಿಸ್ಟರ್ ಸುಕೇಶ್ ಕುಮಾರ್ ಪ್ರಿನ್ಸಿಪಾಲ್ ಗುರೈನ್ಕೆರೆ ಗುರುದೇವ PU ಕಾಲೇಜ್ ಬೆಳ್ತಂಗಡಿ, ಮಿಸ್ಟರ್ ಲಕ್ಷ್ಮೀನಾರಾಯಣ ಹೆಡ್ ಮಾಸ್ಟರ್ ವಾಣಿ ಹೈಸ್ಕೂಲ್ ಬೆಳ್ತಂಗಡಿ. ಇಷ್ಟು ಮಂದಿ ಮುಖ್ಯ ಅತಿಥಿಗಳಿಗೆ ಕೂಡ ಭಾಗವಹಿಸಲಿದ್ದಾರೆ. ಇದು ನಮ್ಮ ಫಸ್ಟ್ ಡೇ ಪ್ರೋಗ್ರಾಮ್ 29 ಸ್ಟೇಟ್ ಲೆವೆಲ್ ಸೈನ್ಸ್ ಫೆಸ್ಟ್ ಹೈಸ್ಕೂಲ್ ಮಕ್ಕಳಿಗೆ ಶೋಧ ಅಂತೇಳಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದರೊಟ್ಟಿಗೆ ಮರುದಿವಸ ಸಂಡೇ 30ನೇ ತಾರೀಕಿಗೆ ಪ್ರಮುಖವಾದ ಅಂತ ಒಂದು ಕಾರ್ಯಕ್ರಮ ಇದೆ. ರಾಜ್ಯ ಮಟ್ಟದ ಅಕ್ಷರೋತ್ಸವ ಅಂತೇಳಿ ರಾಜ್ಯ ಮಟ್ಟದ ಸಾಹಿತ್ಯ ಮೇಳ. ಇದು ಅಕ್ಷರೋತ್ಸವ 2022 ಅಂತೇಳಿ. ಪರಿಕಲ್ಪನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಸಾಹಿತ್ಯದ ಸಾಧ್ಯತೆ ಮತ್ತು ಸವಾಲುಗಳು ಅಂತ ಹೇಳಿ ನಮ್ಮ ಪರಿಕಲ್ಪನೆ ಇದೆ. ಇದು ಕೂಡ ಒಂದು ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಮೂಡಿಸಬೇಕು ಅಂತ ಹೇಳೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಅಷ್ಟು ಮಾತ್ರ ಅಲ್ಲ, ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಆಹ್ವಾನ ಮಾಡಿದ್ದೇವೆ ನಾವು. ಸೊ ಇದರಲ್ಲಿ ಮೇಯ್ನಾಗಿ ಬೆಳಿಗ್ಗೆ 9 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣ. ಡಾಕ್ಟರ್ ಜೋಸೆಫ್ NM ಪ್ರಾಂಶುಪಾಲರು, ಸೇಕ್ರೆಡ್ ಹಾರ್ಟ್ ಮಹಾವಿದ್ಯಾಲಯ ಪಡಂತ್ಯಾರ್. ಅದೇ ಥರ ಕನ್ನಡ ಧ್ವಜಾರೋಹಣ ಮಾಡಲಿಕ್ಕಿದ್ದಾರೆ ಡಾಕ್ಟರ್ TA ಶರತ್ ಕುಮಾರ್ ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ವಿದ್ಯಾಲಯ ಮಹಾವಿದ್ಯಾಲಯ ಪುಂಜಲ್ಕಟ್ಟೆ. ಆಮೇಲೆ ಕಾಲೇಜು ಧ್ವಜಾರೋಹಣವನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಸವಿತಾ ಪ್ರಾಂಶುಪಾಲರು, ಶ್ರೀ ಗುರುದೇವ ಮಹಾವಿದ್ಯಾಲಯ ಬೆಳ್ತಂಗಡಿ. ಅದಾದ ನಂತರ ಉದ್ಘಾಟನಾ ಸಮಾರಂಭ ಇದೆ. ಸಮಯ ಬೆಳಿಗ್ಗೆ 9:30. ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು. ಇವರ ಒಂದು ಶುಭ ಆಶೀರ್ವಾದದೊಂದಿಗೆ ನಮ್ಮ ದ್ವೀಪ ಪ್ರಜ್ವಲನೆ ನಂತರ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕಿದೆ. ಅಕ್ಷರೋತ್ಸವ ಕವಿತೆಗಳು ಡಾಕ್ಟರ್ PN ಉದಯ್ ಚಂದ್ರ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಪ್ರಾಂಶುಪಾಲರು ಶ್ರೀರಾಮ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯ ಉಜಿರೆ. ಅದನಂತರ ಕಾವ್ಯಯಾಚನ ಕವನ ಸಂಕಲನ, ಇದರ ಒಂದು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ BP ಸಂಪತ್ ಕುಮಾರ್ ವಿಶ್ರಾಂತ ಕುಲಸಚಿವರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಮಹಾವಿದ್ಯಾಲಯ ಉಜಿರೆ ಇವರು. ಆನಂತರ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಕೇಶವ್ ಬಂಗೇರ ಪ್ರಾಧ್ಯಾಪಕರು ಹಾಗೂ ಸದಸ್ಯರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ಥರ ಗೌರವ ಉಪಸ್ಥಿತಿ ಶ್ರೀಮತಿ ಆಶುಲತಾ ಅಧ್ಯಕ್ಷರು, ಕುವೆಟ್ಟು ಗ್ರಾಮ ಪಂಚಾಯತ್ ಗುರೈನ್ಕೆರೆ, ಪ್ರದೀಪ್ ಕುಮಾರ್ ಶೆಟ್ಟಿ ಉಪಾಧ್ಯಕ್ಷರು, ಶ್ರೀ ಶಮಂತ್ ಕುಮಾರ್ ಜೈನ್ ಉದ್ಯಮಿಗಳು ಬೆಳ್ತಂಗಡಿ, ಶ್ರೀ ಅಭಿರಾಮ್ BS ಕಾರ್ಯದರ್ಶಿಗಳು, ಇವರೆಲ್ಲ ಗೌರವ ಉಪಸ್ಥಿತಿಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅದೇ ಥರ ನಂತರ ಉಪನ್ಯಾಸ ಕಾರ್ಯಕ್ರಮ ಇದೆ. ಮೊದಲನೇ ಉಪನ್ಯಾಸ ನವಮಾಧ್ಯಮ ಭಾಷೆ ಮತ್ತು ಸಾಹಿತ್ಯದ ಭವಿಷ್ಯ. ಈ ಕುರಿತು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಖ್ಯಾತ ಸಾಹಿತಿಗಳು ಹಾಗೂ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯ ಪುತ್ತೂರು, ಇವರು ಉಪನ್ಯಾಸಕವನ್ನು ನೀಡಲಿದ್ದಾರೆ. ತದನಂತರ ಮಧ್ಯಾಹ್ನ 12 ಗಂಟೆಗೆ ಎಕ್ಸೆಲ್ ಅಕ್ಷರ ಗೌರವ ಸಮರ್ಪಣಾ ಸಮಾರಂಭ. ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಹೆಮ್ಮೆಯ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಇವರು ಅಧ್ಯಕ್ಷತೆ ವಹಿಸಿ ನಡೆಸಿಕೊಳ್ಳಲಿದ್ದಾರೆ. ಅದೇ ಥರ ಗೌರವ ಸಮರ್ಪಿಸುವವರು ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾ, ಸನ್ಮಾನ್ಯ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಇವರು ನಡೆಸಿಕೊಡಲಿದ್ದಾರೆ. ಅದೇ ಥರ ಗೌರವ ಸಮರ್ಪಣೆ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಾಭಿರಾಜ ಪುವಣಿ R ಬೆಳ್ತಂಗಡಿ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಇದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ HG ಶ್ರೀಧರ್ ಮುಂಡಿಗೆಹಳ್ಳಿ ಶಿವಮೊಗ್ಗ, ಹಿರಿಯ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಸಾಹಿತಿಗಳು, ಇವರಿಗೆ ಸನ್ಮಾನ ಇದೆ. ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ತುಕಾರಾಮ ಪೂಜಾರಿ ಬಂಟ್ವಾಳ, ಹಿರಿಯ ಸಂಶೋಧಕರು ಹಾಗೂ ಅಧ್ಯಕ್ಷರು, ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಬಂಟ್ವಾಳ. ಅದೇ ಥರ ಪುಸ್ತಕ ಪ್ರಕಾಶನ ಶ್ರೀ ಸೃಷ್ಟಿ ನಾಗೇಶ, ಸೃಷ್ಟಿ ಪ್ರಕಾಶನ ಮೈಸೂರು. ಅಭಿಯಂತರ ಸಾಧಕ ಡಾಕ್ಟರ್ ಶಿವಪ್ರಸಾದ್ ಕಾರ್ಕಳ, ತಾಂತ್ರಿಕ ಪರಿಣತರು. ಯಕ್ಷಗಾನದ ಹಿರಿಮೆ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ, ಖ್ಯಾತ ಯಕ್ಷಗಾನ ಭಾಗವತರು. ಅದೇ ಥರ ಚಲನಚಿತ್ರ ಪ್ರೀತಿ ಶ್ರೀ ಪ್ರಕಾಶ್ ತೂಮಿನಾಡು, ಖ್ಯಾತ ಚಲನಚಿತ್ರ ನಟರು. ಕನ್ನಡ ಪ್ರೀತಿ ಅಧಿಕಾರಿ ಶ್ರೀಮತಿ ನಳಿನಿ IB, ಗ್ರಂಥಾಲಯ ಅಧಿಕಾರಿ ಉಡುಪಿ. ಅನ್ನದಾತ ಶ್ರೀ H ಧನಕೀರ್ತಿ ಬಲಿಪ, ಮೂಡಬಿದ್ರೆ, ಕೃಷಿಕರು. ಅದೇ ಥರ ದೈವ ನರ್ತಕ ಕಲೆಯವರು ಶ್ರೀ ಅಶೋಕ್ ಪರವ, ಬೋಳಂಬಾರ್ ದೈವ ನರ್ತಕರು. ಇವರಿಗೆ ಅಂದಿನ ಗೌರವ ಸಮರ್ಪಣೆ, ಎಕ್ಸೆಲ್ ಗೌರವ ಸಮರ್ಪಣೆ ನಡೆಯಲಿಕ್ಕಿದೆ.
ಅದೇ ಥರ ಅಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ನಮ್ಮ ಕೊಡುಗೈ ದಾನಿಯಾದಂತಹ ಶ್ರೀ ಶಶಿಧರ್ ಶೆಟ್ಟಿ, ಮಾಲಕರು ನವಶಕ್ತಿ ಗ್ರೂಪ್ಸ್ ಗುರೈನ್ಕೆರೆ ಹಾಗೂ ಶಶಿ ಕೆಟರಸ್ ಬರೋಡ ಇವರು. ಅದೇ ಥರ ಡಾಕ್ಟರ್ MP ಶ್ರೀನಾಥ್, ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಯದುಪತಿ ಗೌಡ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ತಾಲೂಕು ಘಟಕ, ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಲಿದ್ದಾರೆ. ಅದೇ ಥರ ಅಭಿನಂದನಾ ಕಾರ್ಯಕ್ರಮವನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಕೆ, ಪ್ರಾಂಶುಪಾಲರು ಸರ್ಕಾರಿ ಮಹಾವಿದ್ಯಾಲಯ ಬೆಳ್ತಂಗಡಿ, ಇವರು ನಡೆಸಿಕೊಳ್ಳಲಿದ್ದಾರೆ. ಆ ನಂತರ ಮಧ್ಯಾಹ್ನ 2 ಗಂಟೆ ನಂತರ ರಾಜ್ಯ ಮಟ್ಟದ ಕವಿಗೋಷ್ಠಿ, ಆಯ್ದ ಕವನಗಳ ವಾಚನ, ಗಾಯನ, ನೃತ್ಯ, ಕುಂಚ. ಸಮನ್ವಯಕಾರರು ಡಾಕ್ಟರ್ ವಿಜಯಲಕ್ಷ್ಮಿ ಬಸವರಾಜ ಪಲ್ಲೋಡಿ, ಇವರು ನಡೆಸಿಕೊಡಲಿದ್ದಾರೆ. ಅದೇ ಥರ ಸಂಜೆ ಉಪನ್ಯಾಸ ಕಾರ್ಯಕ್ರಮ ಸಾಹಿತ್ಯ, ಭಾವ, ಭಾಷೆ, ಬದುಕು, ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಕಲಾ ಕುಳಪ್ಪು ಕುಂದಾಪುರ ಮೂರು ಮುತ್ತು ಕಲಾವಿದರಿಂದ ಕನ್ನಡ ರಂಗಭೂಮಿಯ ಅಪೂರ್ವ ನಾಟಕ ಮೂರು ಮುತ್ತು 2300ನೇ ಪ್ರದರ್ಶನ, ಹಾಸ್ಯಮಯ ನಾಟಕ ಮೂರು ಮುತ್ತು 2300ನೇ ಪ್ರದರ್ಶನ. ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳು ನಡೆಯಲಿದೆ. ನಮ್ಮ ಎಲ್ಲ ಗಣ್ಯರು ಎಲ್ಲರೂ ಬಂದು ನಮ್ಮನ್ನೊಂದು ನಮ್ಮನ್ನು ಹರಿಸಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಬೇಕು ಅಂತೇಳಿ ಎಲ್ಲರ ಹತ್ರ ಒಂದು ಕೈ ಮುಗ್ದು ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೇವೆ. ಇದು ನಿಮ್ಮ ಕಾರ್ಯಕ್ರಮ, ನೀವೆಲ್ಲರೂ ಸೇರಿ ನಮ್ಮ ಕಾರ್ಯಕ್ರಮವನ್ನು ಒಂದು ಅದ್ಧೂರಿಯಾಗಿ ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಿದ್ದೇವೆ. ಅದೇ ಥರ ನಮ್ಮ ಒಂದು ಪ್ರೀತಿಗೆ ಕರೆಗೆ ಓಗೊಟ್ಟು ಆಗಮಿಸಿದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮಿಂದಾಗಿ ನಮ್ಮ ಕಾರ್ಯಕ್ರಮ ಒಂದು ಎಲ್ಲರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು.